ಮೈಟ್ರಿ, booking.com, ಅಗೋಡಾ ಇಂಥ ಒಂದು ಏನು ಗೋಐಬಿ ಇಂಥದ್ದು ಬೇರೆ ಬೇರೆ ಬುಕಿಂಗ್ ಚಾನಲ್ಸ್ಗಳಿವೆ. ಅದರಲ್ಲಿ ಒಂದು ಓಯೋ ಎನ್ನುವ ಒಂದು ಸಂಸ್ಥೆ ಇದೆ. ಈ ಓಯೋ ಈ ಸಂಸ್ಥೆ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಇಡೀ ಹೋಟೆಲ್ ಅನ್ನ ಬುಕಿಂಗ್ ಅನ್ನು ಅವರು ತಗೊಳ್ಳುವಂಥದ್ದು, ಇಡೀ ಬುಕಿಂಗ್ ಅನ್ನು ತಕೊಂಡು ಅವರೇ ಹಣವನ್ನು ಕಲೆಕ್ಟ್ ಮಾಡುವಂಥದ್ದು. 30 ರಿಂದ 35% ಚಾರ್ಜ್ ಅನ್ನು ಅದಕ್ಕೆ ಮಾಡುವಂಥದ್ದು, ರೇಟ್ ಅನ್ನು ಅವರೇ ಫಿಕ್ಸ್ ಮಾಡೋದು. ಬಹಳ ಒಂದು ಹೊಡೆತವನ್ನು ಬಿಟ್ಟು ಅದರ ನಡುವಲ್ಲಿ ಇದೆಲ್ಲ ಹಣವನ್ನು ಅವರ ಅಕೌಂಟಿಗೆ ಹೋದ್ರೆ ಪುನಃ ಅವರ ಆ ಹಣವನ್ನು ನಮಗೆ ಅವರ ಕೈಯಿಂದ ತೆಗೊಳ್ಳುವಂಥದ್ದು ಬೀಳುವಂಥ ಪರಿಸ್ಥಿತಿ ಬಂತು. ಮಂಗಳೂರಲ್ಲಿ ಅಂತೂ ಸಾಮಾನ್ಯ ಒಂದು 100 ರಿಂದ ಹೆಚ್ಚಿನ ಹೋಟೆಲ್ನವರಿಗೆ ಈ ಹೊಡೆತ ಬಿದ್ದಿದೆ. ಇರುವಾಗ ನಮಗೆ ನನ್ನ ಹೋಟೆಲ್ಗೆ ಒಂದು ಗೊತ್ತಾಗಬೇಕು, ಅದು ಏನು ನೀವು ಅವ್ರ ಜೊತೆಗೆ ಏನು ಒಡಂಬಡಿಕೆ ಎಲ್ಲ ಸಂಸ್ಥೆಗಳು ಬೇರೆ ಬೇರೆ ಇದೆಲ್ಲ ಸಂಸ್ಥೆಗಳು ಆನ್ಲೈನ್ ಇರುವಂತಹ ಆಪ್ಗಳು ಯಾವುದೇ ಹೋಟೆಲ್ಗಳು ಇಲ್ಲ ಅವರಲ್ಲಿ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿಗೆ ಇಷ್ಟೇ ಜನ ಅಂತೇಳಿ ಬರ್ತಾರೆ, ಈಗ 1000 ಜನ ಇವತ್ತು ಬರುತ್ತೆ ಅಂತ ಹೇಳಿದ್ರೆ ನಾಳೆ ಒಂದು 100 ಜನ ಜಾಸ್ತಿ ಆಗಿರ್ಬೋದು. ಅದರಿಂದ ಜಾಸ್ತಿ ಯಾರಿಗೂ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನಾಗ್ತದೆ, ಎಲ್ಲಾ ಹೋಟೆಲ್ನವರಿಗೆ ಅವರಿಗೆ ಆದ ಆಸೆಗಳಿವೆ. ಅವ್ರು ಏನ್ ಮಾಡ್ತಾರೆ, ಈ ಆನ್ಲೈನ್ ಥ್ರೂ ಅಲ್ಲಿ ಇವರಿಗೆ ಪರ್ಸೆಂಟೇಜ್ ಜಾಸ್ತಿ ಕೊಟ್ಟ ಕೂಡಲೇ ನಮಗೆ ಬರ್ಬೋದೇನೋ ಒಂದು ಆಸೆ ಇರುತ್ತೆ. ಅಂತದನ್ನ ಅವರು ಯುಟಿಲೈಸ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಹೋಟೆಲ್ಗೆ ನಾವು ನಿಮ್ಮ ಹೋಟೆಲ್ ನಾವು ಫುಲ್ ಮಾಡ್ತೇವೆ, ನಮಗೆ ಇಷ್ಟು ಪರ್ಸೆಂಟೇಜ್ ಅನ್ನ ಕೊಡಿ ಅಂತೇಳಿ ಆನ್ಲೈನ್ ಅಲ್ಲಿ ಅವರು ಬುಕಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಬುಕಿಂಗ್ ಮಾಡುವಾಗ ನಮ್ಮಲ್ಲಿರುವಂತಹ ವೆಬ್ಸೈಟ್ ಅನ್ನ ಅವರು ವೆಬ್ಸೈಟ್ ಅನ್ನ ಏನದು ಕೋಡ್ ಇದೆ ಅದನ್ನು ಅವರು ತಗೊಳ್ತಾರೆ. ಒಮ್ಮೆ ನಮ್ಮ ವೆಬ್ಸೈಟ್ ನ ಆ ಒಂದು ನಂಬರ್ ಅನ್ನು ಅವರಿಗೆ ಕೊಟ್ರೆ ಮತ್ತೆ ನಮಗೆ ಅದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಥ್ರೂ ಅಲ್ಲೇ ನಮ್ಮ ಫೋನ್ ನಂಬರ್ ಕೂಡ ಅವರಿಗೆ ಟ್ಯಾಗ್ ಆಗಿರ್ತದೆ, ನಮಗೆ ಬುಕ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ದು ಡೈರೆಕ್ಟ್ ಬುಕಿಂಗ್ ಅವರ್ ಬುಕಿಂಗ್ ಆಗುತ್ತೆ. ಡೈರೆಕ್ಟ್ ಬಂದು ನಿಮ್ಮ ಡೈರೆಕ್ಟ್ ಕೂಡ ನೀವೆಲ್ಲಾದರೂ ಒಂದು ವೇಳೆ ಸೆಟ್ ಮಾಡಬೇಕು ಅಂತ ಇದ್ರೂ ಆಗುದಿಲ್ಲ. ನಾವು ನಮ್ಮ ಹೋಟೆಲ್ಗೆ ಕಾಲ್ ಮಾಡಿದ್ರು ಆ ಕಾಲ್ ಹೋಗುದು ಅವರ ಒಂದು ಇದಕ್ಕೆ. ಆ ರೀತಿಯ ಹೌದೌದು, ಆ ರೀತಿಯ ಒಂದು ಸಿಸ್ಟಮ್ ಅನ್ನು ಎಲ್ಲಾ ಆ್ಯಪ್ಗಳು ಹಾಗೆ ಆಲ್ಮೋಸ್ಟ್ ಎಲ್ಲಾ ಆ್ಯಪ್ಗಳಾಗಿ ಇದೆ. ಅದ್ರ ಸ್ಪೆಸಿಫಿಕಲಿ ಇದು ಓಯೋದಲ್ಲಿ ಹೆಚ್ಚಾಗ್ತದೆ. ಓಯೋದಲ್ಲಿ ಬಹಳ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರು. ಅದರಿಂದಾಗಿ ಒಂದು ನಮಗೆ ಒಂದು ನನ್ನ ಹೋಟೆಲ್ಗೆ ಒಂದು 7 ಲಕ್ಷ ರೂಪಾಯಿ ಪೆಟ್ಟು ಬಿಡುವಾಗ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಎಲ್ಲಾ ಹೋಟೆಲ್ ನನ್ನ ಸೇರಿಸುವಂತ ಒಂದು ಪರಿಸ್ಥಿತಿ ಬಂತು. ಆಗ ನಮಗೆ ದೊರಕಿದವರು ರಾಜಗೋಪಾಲ್ ರೈ ಅವರು, ಬಿಜೆಪಿ ಮುಖಂಡರಾಗಿರುವಂತಹ ರಾಜಗೋಪಾಲ್ ರೈ ಅವರು ನಮಗೆ ಸಹಕಾರವನ್ನು ನೀಡಿದರು. ನನ್ನ ಹಣವನ್ನ ದೀಪಕ್ ಕಂಫರ್ಟ್ಸ್ ನಲ್ಲಿ ಅವರೆಲ್ಲ ಟೀಮ್ ಅನ್ನ ಇದು ಮಾಡಿ ಒಂದು ಸ್ಟೆಪ್ ಕೆಳಗಿಳಿಯದಂತೆ ಮಾಡಿ ಹಣವನ್ನು ನಾವು ವಸೂಲಿ ಮಾಡಿ ಆಯ್ತು.